ಕರಾಳ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾನು ಚರ್ಚೆ ಮಾಡ್ತಿದ್ದೆ, ನನ್ನ ಜೊತೆಗೆ ಕಾಂಗ್ರೆಸ್ ಮುಖಂಡ ಪಿ.ವಿ. ಮೋಹನ್ ಮತ್ತು ಬಿಜೆಪಿ ಮುಖಂಡರಾದ ಮಹೇಶ್ ತುಪ್ಪೇಕಲ್ಲು ಇದ್ದಾರೆ. ಎಸ್ ಸರ್, ಅಂದರೆ ಎಮರ್ಜೆನ್ಸಿಯನ್ನು ಹೇರಲೇಬೇಕಾದಂಥ ಅನಿವಾರ್ಯತೆಗಳು ಏನಪ್ಪ? ಇಡೀ ಒಂದು ದೇಶದ ಇಡೀ ಒಂದು ಕಾನೂನನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುವಂಥದ್ದು, ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾವುದೇ ಎಲ್ಲ ರೀತಿಯಾದ ಸ್ವಾತಂತ್ರ್ಯಗಳನ್ನು ಹರಣ ಮಾಡುವಂಥ ಒಂದು ಕಾಯ್ದೆ ಇದು. ಸೊ ಅಂತಹ ಕಾಯ್ದೆಯನ್ನು ತರಬೇಕಂದ ಅಗತ್ಯ ಏನಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ? ಅದು ಕೂಡ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿರುವಂಥ ಸಂದರ್ಭ, ಗರೀಬಿ ಹಠಾವು ಮಾಡಿರುವಂಥ ಸಂದರ್ಭ, ಆಗಲೇ ಒಂದು ರೀತಿಯಲ್ಲಿ ಧನಾತ್ಮಕವಾದಂಥ ಎಲ್ಲ ಅಂಶಗಳನ್ನು ಇಟ್ಕೊಂಡಿದ್ರು. ಇಂದಿರಾ ಗಾಂಧಿ ಅವರು ಅವಸರ ಮಾಡಿದ್ರು ಏನೋ ಅಲ್ಲ, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಬಟ್ ಇಂದಿರಾ ಗಾಂಧಿಯ ಪರ್ಸೆಪ್ಷನ್ ಅಲ್ಲಿ ಅವತ್ತು JP ಅವರು ಒಂದು ಕರೆ ಕೊಟ್ಟರು ಮಿಲಿಟರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸರಿಗೆ, ನೀವೆಲ್ಲ ಸರ್ಕಾರ ವಿರುದ್ಧ ದಂಗೆ ಏಳಬೇಕಂತ ಹೇಳಿ. ಒಂದು ರೀತಿಯ ಇಡೀ ದೇಶವನ್ನು ಒಂದು ರೀತಿಯ ಅಲ್ಲೋಲ ಕಲ್ಲ ಮಾಡಿದ್ರು. ಎಲ್ಲ ಕಡೆ ಉದ್ದಗಲಕ್ಕೆ ಹೋಗಿ ಒಂದು ರೀತಿಯ ಏನ್ ಹೇಳ್ತಾರೆ, ಪ್ಯಾರಲೈಸ್ ಮಾಡಿಬಿಟ್ರು. ಎಲ್ಲಿ ಕೂಡ ಪೊಲೀಸ್ ವ್ಯವಸ್ಥೆ ಸರಿಯಿಲ್ಲ, ಪೊಲೀಸ್ಗಳು ಕಡಿಮೆ ಇದ್ರು, ಇವರು ನುಗ್ಗುದು ಹೋಗುದು ಹೋರಾಟ, ಅಲ್ಲಿ ಬೀದಿಯಲ್ಲಿ ಹೋರಾಟ. ಸೊ ಒಂದು ನಿಯಂತ್ರಣ ಮಾಡದಾದಂತ ಸ್ಥಿತಿಯನ್ನು JP ಅವರು ತಂದಿದ್ದಾಗ ಬಹುಶಃ ಇಂದಿರಾ ಅನಿಸ್ತೇನೆ. ಅಂದ್ರೆ ನೀವು ಹೇಳುವಂಥದ್ದು ಕಾಂಗ್ರೆಸ್ ಆಡಳಿತವನ್ನು ಕೊನೆಗಾಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿರೋಧ ಪಕ್ಷಗಳು ಕಂಡುಕೊಂಡಿದ್ದವು ಅಂತ ಇರ್ಬೋದು. ಯಾಕಂದ್ರೆ ಅದರ ಹಿಂದೆ ಅವರಿಗೆ ಮ್ಯಾಂಡೇಟ್ ಜನರು ಕೊಟ್ಟರು. ನೀವು ಹೇಳಿದಾಗೆ ಬಹಳ ಜನಪರವಾದ ಕಾರ್ಯಕ್ರಮವನ್ನು ಕೊಟ್ಟರು. ಇದನ್ನು ಅವರ ಜನಪ್ರಿಯತೆ ಬಹಳಷ್ಟು ಹೋಗಿದೆ. ಆಮೇಲೆ 2 ವಾರ ಆಯ್ತು, ಪೋಖ್ರಾನ್ನಲ್ಲಿ ಅವರು ಅಣುಬಾಂಬ್ ಸ್ಫೋಟನ ಮಾಡಿದ್ರು. ಆಮೇಲೆ ಬಾಂಗ್ಲಾದೇಶದಲ್ಲಿ ಅವರು ವಿಜಯ ಆದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ದುರ್ಗೆ ಅಂತೇಳಿ ಅವರಿಗೆ ಬಿರುದು ಕೊಟ್ಟರು, ಭಾರತದ ದುರ್ಗೆ ಅಂತೇಳಿ. ಈ ರೀತಿ ಒಂದು ರೀತಿಯ ಒಂದು ಉನ್ಮಾದ ಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಇತ್ತರು. ಬಹುಶಃ ಅವಾಗ ಅನಿಸ್ತೇನೆ, ನನ್ನೆಲ್ಲ ಈ ಕೆಲಸಗಳನ್ನು, ಬಡವರ ಕೆಲಸಗಳನ್ನು ಈ ರೀತಿ ಅನ್ಯಾಯ ಮಾಡ್ತಾರೆ, ನನಗೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಬಹುಶಃ ಅವರಿಗೆ ಮನಸ್ಥಿತಿ ಅಧಿಕಾರ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದರೆ ಇಂದಿರಾ ಗಾಂಧಿ ಒಂದೇ ಸಿಂಪಲ್, ಅದರಲ್ಲಿ ಬೇರೆ 2 ಪಾಯಿಂಟ್ ಇಲ್ಲ. ಅದಕ್ಕೆ ವಿಶ್ಲೇಷಣೆ ಯಾವ ರೀತಿ ಬೇಕಾದ್ರೂ ಮಾಡಬಹುದು. ಜಯಲಲಿತಾ ಉದಾಹರಣೆಗಿದ್ದಾರೆ. ಜಯಲಲಿತಾ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಾಗ ತನ್ನ ಒಬ್ಬ ನಿಷ್ಠನನ್ನು ಕೂತ್ಕೊಳಿಸಿದ್ರು. ಇವರಿಗೆ ತನ್ನ ಸ್ವಂತ ಮಗನ ಮೇಲೂ ನಂಬಿಕೆ ಇರಲಿಲ್ಲ ಅಂತ ಒಂದು ಪ್ರಧಾನಮಂತ್ರಿ ನಮ್ಮ ದೇಶವನ್ನು ಆಳ್ತಾ ಇದ್ರು. ನನ್ನನ್ನು ಬಿಟ್ಟು ಇನ್ನೊಬ್ಬರಿಗೆ ಅಧಿಕಾರ ಕೊಡುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಇವರು ಹೇಳಿದಾಗೆ ನನ್ನಿಂದಲೇ ಆಗ್ಬೇಕಂಬ ಅಂತ ಒಂದು ಸ್ಥಿತಿಯಲ್ಲಿ ಆಗಿ ನಮ್ಮ ದೇಶವನ್ನು ತಂದಿಟ್ಟಿದ್ರು. ಮತ್ತು ದೇಶದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಆಗಿರ್ಬೋದು, ಇವರು ಹೇಳಿದಾಗೆ ಸಂಪೂರ್ಣ ನೆಲಕಚ್ಚಿತ್ತು. ಆಯಿಲ್ ರಿಸರ್ವೇಶನ್ ಅಂತ ಬಂದಿತ್ತು. ಆಗ ನಮ್ಗೆ ಯಾವುದೇ ಗಲ್ಫ್ ರಾಷ್ಟ್ರಗಳು ಆಯಿಲ್ ಸಪ್ಲೈ ಮಾಡ್ತಿರ್ಲಿಲ್ಲ. ಭಾರತದಾದ್ಯಂತ ನಮ್ಗೆ ಫ್ಯೂಲ್ ನ ಕೊರತೆ ಬರ್ತಿತ್ತು. ಅದೇ ರೀತಿ ಉದ್ಯೋಗ, ನಿರುದ್ಯೋಗ ಸಮಸ್ಯೆ, ಅದನ್ನು 1-2 ಯೋಜನೆಗಳ ಮೂಲಕ ಅದನ್ನು ಸಂಪೂರ್ಣ ನಾಶ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಇದು ರಾಷ್ಟ್ರೀಕರಣ ಆಗಿರ್ಬೋದು, ಗರಿಬೇಟವಂತ ಸ್ಲೋಗನ್ಗಳಾಗಿರ್ಬೋದು, ಅವುಗಳಿಂದ ಜನಮನ ಗೆಲ್ಲಲು ಇಂದಿರಾ ಗಾಂಧಿ ಅವರಿಗೆ ಸಾಧ್ಯ. ವಿರೋಧ ಪಕ್ಷಗಳಿಗೆ ಆಡಳಿತ ಮಾಡಲಿಕ್ಕೆ ಇನ್ನು ಸಾಧ್ಯವಿಲ್ಲ, ಕಾಂಗ್ರೆಸ್ ಅನ್ನು ಕೊನೆಗಾಣಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಅವರನ್ನ ಒಂದು ರೀತಿಯಲ್ಲಿ ಈ ರೀತಿಯಾದಂತಹ ಹೋರಾಟಗಳ ಮೂಲಕ, ಪೊಲೀಸ್ ಮತ್ತು ಇದರ ಮೂಲಕ ದಂಗೆ ಹೇಳುವಂತ ರೀತಿಯಲ್ಲಿ ಪ್ರಚೋದನೆ ಕೊಡುವಂತದ್ದಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು 2 ವರ್ಷಗಳಿಂದ ನಡೀತಾ ಇತ್ತು. ಇವರ ಸರ್ಕಾರ ಬಂದಾಗಿಂದ ಅಂದ್ರೆ ಯಾವ ರೀತಿಯಲ್ಲಿ ರಾಯಬರೇಲಿಯಲ್ಲಿ ಇಲೆಕ್ಷನ್ ಕಂಡಕ್ಟ್ ಮಾಡಿದ್ದಾರೆ ಅದನ್ನು ನೋಡಿ ರೊಚ್ಚಿಗೆದ್ದ ಜನತೆ, ವಿರೋಧ ಪಕ್ಷ ಇನ್ನು ಈ ದೇಶದಲ್ಲಿ ಏಕಚಕ್ರಾಧಿಪತ್ಯ ನಡೆಯುತ್ತದೆ, ಇಲೆಕ್ಷನ್ ಆಗ್ಲಿ ಆಗದಿರ್ಲಿ, ಇವರು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು 352 ಅಲ್ಲ 550 ಸೀಟನ್ನು ಕಾಂಗ್ರೆಸ್ ಪಡೆಯುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿತ್ತು. ಅದರ ವಿರುದ್ಧ ಪ್ರತಿಭಟನೆಗಳು ಡೆಮೋಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಸಹಜ. ಪ್ರತಿಭಟನೆಗಳು ನಡೆಯುತ್ತಾ ಇತ್ತು, ಇವರು ಪ್ರತಿಭಟನೆಗಳು ಹತ್ತಿಕ್ತಾ ಇದ್ರು. ಆದ್ರೆ ಅದೇ 25ರ ರಾತ್ರಿ ಅವರು ಯಾಕೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ದಿನವೇ ಇವರು ಯಾಕೆ ಎಮರ್ಜೆನ್ಸಿ ಏರಿದ್ರು? ಅಂದ್ರೆ ನನ್ನ ಕೈಯಿಂದ ಅಧಿಕಾರ ಹೋಗ್ತದೆ ಎಂಬ ಒಂದೇ ಒಂದು ಕಾರಣಕ್ಕೆ ಇವತ್ತೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಡೀತಾ ಉಂಟು. ಇವರಾಗಿ ಹೇಳಿದ್ರು ಸಿಂಡಿಕೇಟ್ ಅಂತ, ಕಾಂಗ್ರೆಸ್ ಒಳಗಿನ ಸಿಂಡಿಕೇಟ್ ಅಂತ. ಕಾಂಗ್ರೆಸ್ ಒಳಗಿನ ಸಿಂಡಿಕೇಟ್ ಇವತ್ತೂ ಕಾರ್ಯನಿರತವಾಗಿದೆ. ಎಸ್, ಇಲ್ಲಿ ಸಂಜಯ್ ಗಾಂಧಿ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನ ಇಲ್ಲಿ ವಹಿಸ್ತಾರೆ ಅಂತ. ಇಲ್ಲಿ ಕೆಲವೊಂದು ಆಡಳಿತಾತ್ಮಕವಾದ ವಿಚಾರಗಳಲ್ಲೂ ಕೂಡ ಅವರು ಮೂಗು ತೂರಿಸ್ತಾರೆ. ಇದು ಕಾಂಗ್ರೆಸ್ನ ಒಳಗಡೆ ಬಹಳಷ್ಟು ಅಸಮಾಧಾನಗಳು ತಂದಿದ್ದು ಅಂತನ್ನುವಂಥದ್ದು. ಇದು ಕೂಡ ಕಾರಣ ಆಗ್ತದ ಅಂತ? ಇದಕ್ಕೆ ಅದಕ್ಕೆ ಕಾರಣ ಅಲ್ಲ, ದೇವರಾಜ್ ಅರಸು ಇಲ್ಲಿ ಮುಖ್ಯಮಂತ್ರಿಯಾಗಿ ಇದ್ದರು. ಅವರು ಅದನ್ನು ಪ್ರತಿಭಟನೆ ಮಾಡಿದ್ರು. ಸಂಜಯ್ ಗಾಂಧಿಯ ಪ್ರವೇಶ ಅಂದ್ರೆ ಅವರು ಸಂತಾನಹರಣವನ್ನ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನ ತಂದದ್ದ ಒಂದು ಕಾಯ್ದೆ. ಆ ಕಾಯ್ದೆ ಬಗ್ಗೆ ಕೂಡ ವ್ಯಾಪಕವಾದ ವಿರೋಧಗಳು ವ್ಯಕ್ತವಾಗಿದ್ದು ಅಂತಕ್ಕಂಥದ್ದು. ಸೊ ಇನ್ನಿತರ ವಿಚಾರಗಳ ಬಗ್ಗೆ ಕೂಡ ಸಂಜಯ್ ಗಾಂಧಿ ಬಹಳ ಸ್ವಾರಸ್ಯವಾದ ಒಂದು ವಿಷಯ ಹೇಳ್ತೇನೆ. ಸಂಜಯ್ ಗಾಂಧಿ ಬಗ್ಗೆ ಹೇಳುವಾಗ, ಸಂಜಯ್ ಗಾಂಧಿನು RSS ಬಹಳ ಲೈಕ್ ಮಾಡ್ತಿದ್ರು. ಆಗಿನ RSS, ಆಗಿನ ಜನಸಂಘದವರು. ಅವರ ಪಾಂಚಜನ್ಯ ಪತ್ರಿಕೆ ಇತ್ತು, ಯುವಕರ ಪಾಂಚಜನ್ಯ ಇದೆ. ತರುಣ ಭಾರತ್ ಅಂತೇಳಿ ಮಹಾರಾಷ್ಟ್ರ ಹೊಡ್ತಾರೆ, ಅದು ಕೂಡ ಇದೆ. 2 ಸಂಪಾದಕದಲ್ಲಿ ಸಂಜಯ್ ಗಾಂಧಿಯ ಪ್ರವೇಶವನ್ನು ಅವರು ಬಹಳಷ್ಟು ಹಾಡಿ ಹೊಗಳಿದ್ದಾರೆ.
ಸಂಜಯ್ ಗಾಂಧಿಯವರು ಇವತ್ತು ಕೂಡ ಸಂಜಯ್ ಗಾಂಧಿಯವರು ಮಾತಾಡುವಾಗ ಸಂಜಯ್ ಗಾಂಧಿ ಮೇಲೆ ಒಪ್ಕೊಳ್ತಾರೆ. ಆ ಒಪ್ಪಿಗೆ ಅವ್ರ ಮೇರೆ ಗಾಂಧಿಯನ್ನು ಆ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಅವ್ರ ಎಲ್ಲಾ ದೃಷ್ಟಿಗಳು ಆ ಕೋಮು ದೃಷ್ಟಿಯಲ್ಲಿ ಗೊತ್ತಾಗ್ತದೆ. ಸಂಜಯ್ ಗಾಂಧಿ ಮಾಡಿದ ಸಂತಾನ ಹಗರಣ ಒಂದೇ ಅವರಿಗೆ ಬಹಳ ಲೈಕ್ ಆದ ವಿಷಯ, ಅವ್ರು ಎಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಸಂಜಯ್ ಗಾಂಧಿ ಪ್ರವೇಶವನ್ನು ಕಾಂಗ್ರೆಸ್ನ ಹಿರಿಯರು ಒಂದು ಇಡೀ ಪ್ರಜಾಸತ್ತಾತ್ಮಕವಾಗಿ ನಡೆಯಬೇಕಾದಂತ ಒಂದು ಪಕ್ಷದಲ್ಲಿ ಇಡೀ ಒಂದು ಕುಟುಂಬದ ಆಧಾರದ ನಿರ್ಧಾರಗಳು ನಡೀತವೆ ಅನ್ನುವಂತ ಒಂದು ಕೆಲವು ಅಸಮಾಧಾನಗಳು ಆಗ್ಲೇ ಕಾಂಗ್ರೆಸ್ನ ಒಳಗಡೆ ಕೂಡ ಉದ್ಭವಿಸಿಕೊಂಡದ್ದು ಇರಬಹುದು. ನಾನು ಅದನ್ನು ತುರ್ತು ಪರಿಸ್ಥಿತಿ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ತುರ್ತು ಪರಿಸ್ಥಿತಿ ಕೂಡ ಅದನ್ನ ಕೆಟ್ಟ ಪರಿಸ್ಥಿತಿಗೆ ತಂದೊಡ್ಡಿತ್ತ ಅಂತ ಕಾಂಗ್ರೆಸ್. ಅದಕ್ಕೆಲ್ಲ ತುರ್ತು ಪರಿಸ್ಥಿತಿ ಲಿಫ್ಟ್ ಮಾಡಿ ನಾವು ಪರ್ಮನೆಂಟ್ ತುರ್ತು ಪರಿಸ್ಥಿತಿ ಒಂದು ಶಾಕ್ ಟ್ರೀಟ್ಮೆಂಟ್. ಕೆಲವು ಸರ್ತಿ ರಾಜಕೀಯ ಇತಿಹಾಸ ತಜ್ಞರು ಹೇಳ್ತಾರೆ ಕೆಲವು ಸರ್ತಿ ದೇಶಕ್ಕೆ ಶಾಕ್ ಟ್ರೀಟ್ಮೆಂಟ್ ಬೇಕಂತೇಳಿ. ಆ ಶಾಕ್ ಟ್ರೀಟ್ಮೆಂಟ್ ಆದ್ರಿಂದ ಇವತ್ತು ಇಷ್ಟು ಒಂದು ಜನತಂತ್ರ ವ್ಯವಸ್ಥೆ ಇಷ್ಟು ಗಟ್ಟಿ ಮುಟ್ಟಾಗಿ ಬೆಳೆಯಲಿಕ್ಕೆ ಆ ಶಾಕ್ ಟ್ರೀಟ್ಮೆಂಟ್ ಕಾರಣ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಎಸ್, ಸಂಜಯ್ ಗಾಂಧಿ ಬಗ್ಗೆನೇ ಅವರು ಹೇಳ್ತಾ ಇದ್ರು. ಒಂದು ಕಗ್ಗೊಲೆಯನ್ನು ಒಂದು ಯಾವುದಾದ್ರೂ ಒಂದು ಕ್ಷುಲ್ಲಕ ಕಾರಣ ಕೊಟ್ಟು ಮುಚ್ಚಬೇಕಿದ್ರೆ ಅದಕ್ಕೆ ಕಾಂಗ್ರೆಸ್ನ ವಿರುದ್ಧ ಕಳಿಬೇಕು. ತಾವು ಒಂದು ಮರ್ಡರ್ ಮಾಡಿದ್ದಾರೆ, ಡೆಮೋಕ್ರಸಿಯ ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಆಫ್ ಡೆಮೋಕ್ರಸಿ ಅಂತ ಒಂದು ಪುಸ್ತಕವನ್ನೇ ಒಬ್ಬ ವಿದೇಶಿಯರು ಬರೆದಿದ್ದಾರೆ. ಅದನ್ನು ಈಗ ಸಂಜಯ್ ಗಾಂಧಿ ಅಂತ ಒಂದು ಸಣ್ಣ ಮುಖವನ್ನು, ಅವರೇನೊಂದು ಪ್ರತಿನಿಧಿ ಕೂಡ ಆಗಿರಲಿಲ್ಲ, ಅವರಂತ ಒಂದು ಮುಖವನ್ನು ಎದುರು ಹಾಕುವ ಮೂಲಕ ಇಂದಿರಾ ಗಾಂಧಿ ಮೇಲೆ ಇದ್ದ ಮಸಿಯನ್ನು ಅವರ ಮೇಲೆ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಸಂಜಯ್ ಗಾಂಧಿಗೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದ ಕಾರಣ ಸಂಜಯ್ ಗಾಂಧಿ ಏನ್ ರೈಟ್ ಉಂಟಂತ ಕೇಳುದು. ಆ ಇವತ್ತಿನ ರೀತಿಯಲ್ಲಿ ಹೇಗೆ ರಾಹುಲ್ ಗಾಂಧಿಗೆ ಮನಮೋಹನ್ ಸಿಂಗ್ ಮೇಲೆ ರೈಟ್ ಇತ್ತು ಅದೇ ರೀತಿ ಏನಾದ್ರು ರೈಟ್ ಇದ್ರೆ ಅದು ಬೇರೆ ವಿಷಯ, ಅದು ಅವರ ಕಂಟ್ರೋಲ್ಗೆ ಬಿಟ್ಟದ್ದು. ನಮ್ಮಲ್ಲಿ ಮಾತಾಡುವಂತ ವಿಷಯಗಳಲ್ಲ. ಸ್ವಂತ ತಾಯಿಗೆ ಮಗನ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇಡೀ ದೇಶವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಯಾರ ಅವರು. ಎಸ್, ಇಲ್ಲಿ ಎಮರ್ಜೆನ್ಸಿ ಅಂತ ಒಂದು ಕಾಯ್ದೆಯನ್ನು ತರುವಂತ ಸಂದರ್ಭಗಳಲ್ಲಿ ಬಹಳಷ್ಟು ಆಗಲೇ ಒಂದಷ್ಟು ಆಡಳಿತವನ್ನು ಬಂದಿರುವಂತ ಇಂದಿರಾ ಗಾಂಧಿ ಅವರಿಗೆ ತಾನೆಲ್ಲೋ ಇನ್ನು ಮುಂದಿನ ದಿನಗಳಲ್ಲಿ ಕಳೆದುಕೊಳ್ಳುತ್ತೇನೋ ಅಂತ ಅನ್ನುವಂಥದ್ದು ಕಾಡ್ಲಿಲ್ವೇ ಅಂತ. ಆದರೆ ಈ ರೀತಿಯಾಗಿ ಒಂದು ಪ್ರಜಾಪ್ರಭುತ್ವ ವಿರೋಧಿ ಒಂದು ಕಾನೂನನ್ನು ತರುವಂಥ ಸಂದರ್ಭದಲ್ಲಿ ಇಡೀ ಒಂದು ಕಾಯ್ದೆಯನ್ನು ಜಾರಿಗೆ ತರುವಾಗ ಬಹಳಷ್ಟು ವಿರೋಧವನ್ನು ಕಟ್ಟಿಕೊಳ್ಬೇಕು, ದೇಶದ ಜನತೆಯ ವಿರೋಧವನ್ನು ಕಟ್ಟಿಕೊಳ್ಬೇಕಾಗ್ತದೆ ಬಹಳ ಮುಖ್ಯವಾಗಿ. ಅದು ಗೊತ್ತಾಗ್ಲಿಲ್ವೇ ಅಂತ. ಬಹುಶಃ ನೀವು ಹೇಳಿದ ಬಹಳಷ್ಟು ಕರೆಕ್ಟ್. ಅದು ಆ ನಿರೀಕ್ಷೆ ಬಹುಶಃ ಇಂದಿರಾ ಗಾಂಧಿಗೆ ಇರಲಿಲ್ಲ ಬಹುಶಃ ಕಾಣ್ತದೆ. ನನಗೆ ಮತ್ತೊಂದು ಅನಿಸ್ತದೆ, ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಇದ್ದಾಗ ಕೂಡ ನೀವು ಪ್ರತಿಭಟನೆ ಮಾಡುವುದೆಲ್ಲ ಮಾಡುವುದು. ಆದ್ರೆ ಅದು ಒಂದು ಮಿತಿಯ ಮೇಲೆ ಹೋದಾಗ, ಹಿಂಸೆಗೆ ಬಂದಾಗ, ಕಾನೂನನ್ನು ಅಸ್ತವ್ಯಸ್ತಗೊಳಿಸುವಾಗ, ಇಡೀ ದೇಶದ ಇಡೀ ಸಂವಿಧಾನವನ್ನು ಬುಡ ಮೇಲೆ ಮಾಡತಕ್ಕಂಥ ಕೃತ್ಯಗಳು ನಡೀತಿರುವಾಗ ಬಹುಶಃ ಆವಾಗ ಇಂದಿರಾ ಗಾಂಧಿ ಅನಿಸ್ತು ಬಹುಶಃ ತುರ್ತು ಪರಿಸ್ಥಿತಿ ಮಾಡಿದ ಮೂಲಕ ಇದಕ್ಕೊಂದು ಡಿಸಿಪ್ಲಿನ್ ತರಬಹುದು, ಅನುಶಾಸನ ತರಬಹುದು ಅಂತ ಅಂದ್ಕೊಂಡಿರ್ಬೋದು ಅಂತ ನನ್ಗೆ ಅನಿಸ್ತದೆ ಇವಾಗ. ಇಲ್ಲಾಂದ್ರೆ ಯಾವಾಗ ಬಹುಶಃ ನಾವು ಆ ಕಾಲಘಟ್ಟ ನಾವು ಈಗ ಆಲೋಚನೆ ಮಾಡಿದಾಗ ಜಾರ್ಜ್ ಫೆರ್ನಾಂಡಿಸ್ ಅವರು ಬಾಂಬ್ ಮೂಲಕ ರೈಲು ಸ್ಫೋಟನೆ ಮಾಡುವಂತ ಒಂದು ಸಂಚು ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಇಡೀ ದೇಶವನ್ನೇ ನೀವು ಮಿಲಿಟರಿಗೆ ನೀವು ಕಾಲ್ ಫಾರ್ ಮಾಡಿ, ಇವತ್ತು ಮಿಲಿಟರಿಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಮಿಲಿಟರಿ ಕಾಲ್ ಫಾರ್ ಮಾಡುವಂತ ಒಂದು ಕೊನೆಯ ಅಸ್ತ್ರವಾಗಿದೆ. ಅದನ್ನು JP ಮಾಡ್ತಿರೋ ಸಂದರ್ಭದಲ್ಲಿ ಬಹುಶಃ ಇಂದಿರಾಗೆ ಅನಿಸ್ತು, ನಾನು ತುರ್ತು ಪರಿಸ್ಥಿತಿ ಹೇರಿದರೆ ದೇಶ ಎಲ್ಲೆಲ್ಲಿ ಹೋಗಬಹುದು, ದೇಶದಲ್ಲಿ ಈ ರೀತಿ ಆಂತರಿಕ ಗಲಭೆ ಆಗುವಾಗ ತುರ್ತು ಪರಿಸ್ಥಿತಿ ಹೇರಬಹುದು ಅಂತ ಒಂದು ಪ್ರೊವಿಷನ್ ಕೂಡ ಆಗಿನ ಕಾಲಘಟ್ಟದಲ್ಲಿ. ಅಷ್ಟೇ ಬೇಗ 3 ವರ್ಷದಲ್ಲೂ ಮತ್ತೆ ಹಿಂತೆಗೆದುಕೊಳ್ತಾರೆ, ಮತ್ತೆ ಚುನಾವಣೆಯನ್ನ ಗೆಲ್ಲುತ್ತಾರೆ ಅವರು. 1980 ಅವ್ರು ಗೆಲ್ತಾರೆ. 77 ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಇಡೀ ಪಕ್ಷ ಸೋಲ್ತದೆ ಅಂದ್ರೆ ಈ ನಿರ್ಧಾರಕ್ಕೆ ಯಾಕೆ ಬಂದ್ರು ಅಂತ ಮತ್ತೆ 1977ರಲ್ಲಿ 2.25-3 ವರ್ಷದಲ್ಲಿ ಈ ತಾನು ತೆಗೆದುಕೊಂಡ ತೀರ್ಮಾನವನ್ನು ಅವರು ಹಿಂತೆಗೆದುಕೊಳ್ತಾರೆ, ಚುನಾವಣೆಗೆ ಕರೆ ಕೊಡ್ತಾರೆ. ಸೊ ಇದು ಏನು ಅಂತ ಏನನ್ನು ಸೂಚಿಸುತ್ತೆ? ಇದಂದ್ರೆ ಇದು ಅಂತರ್ಗತ ಆಗಿ ಇನ್ನೆರೆಂಟ್ಲಿ ಇಂದಿರಾ ಗಾಂಧಿ ಇಸ್ ಎ ಡೆಮೋಕ್ರಾಟಿಕ್. ಅವ್ರ ತಂದೆಯ ಬಳುವಳಿ ಬಂದಂತ ಪ್ರಜಾಪ್ರಭುತ್ವ ಅವ್ರಿಗೆ ಗೊತ್ತಿದೆ, ಬಹಳ ಡೆಮೋಕ್ರಾಟ್. ಆದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ತುರ್ತು ಪರಿಸ್ಥಿತಿ ಹೇಳ್ತಾರೆ. ಅವ್ರು ಯಾವಾಗ್ಲೂ ಒಂದು ಸರ್ವಾಧಿಕಾರಿ ಅಂತ ನನಗೆ ಅನ್ನಿಸ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಅವರು ಹೇಳಿದ್ದು ಅದಕ್ಕೆ ಉತ್ತರ, ಅವರಿಗೆ ಅನಿಸ್ಲಿಲ್ಲ ಅಂತ ಅನಿಸ್ತದೆ ಅವರಿಗೆ. ಅದು ಸರ್ವಾಧಿಕಾರಿ ಧೋರಣೆ. 6 ವರ್ಷಗಳ ಕಾಲ ಭಾರತದ ಅಧಿಕಾರ ನನ್ನ ಕೈಯಿಂದ ತಪ್ಪಿದರೆ ನಾನು ಈ ಹಿಂದೆ ಮಾಡಿದ ಎಲ್ಲ ಭ್ರಷ್ಟಾಚಾರಗಳಾಗಿರ್ಬೋದು, ಎಲ್ಲ ಕಾನೂನು ವಿರೋಧಿ ಚಟುವಟಿಕೆಗಳು ಅದು ಬೆಳಕಿಗೆ ಬರ್ತದೆ ಎಂಬ ಒಂದೇ ಒಂದು ಭಯದಿಂದ ಅವರು ಮುಂದೆ ಯೋಚನೆ ಮಾಡದೆ ಈ ಎಮರ್ಜೆನ್ಸಿಯನ್ನು ತಂದ್ರು. ಎಸ್, ಅಂದ್ರೆ ನಾನು ಹೇಳುದು ಎಮರ್ಜೆನ್ಸಿಯನ್ನು ಅಷ್ಟೇ ಬೇಗವಾಗಿ ಅವರು ಹಿಂತೆಗೆದುಕೊಳ್ಳಿ. 21 ತಿಂಗಳುಗಳ ಕಾಲ ಅವರು 21 ತಿಂಗಳುಗಳ ಕಾಲ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ. ಎಮರ್ಜೆನ್ಸಿ ಇದ್ದ ಟೈಮಲ್ಲಿ 21 ತಿಂಗಳ ಕಾಲ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ. 21 ತಿಂಗಳಲ್ಲಿ ಇವರು ಜಾರ್ಜ್ ಫರ್ನಾಂಡಿಸ್ ಹೆಸರು ತೆಗೆದ್ರು. ಇವತ್ತು ಸುರೇಶ್ ಕುಮಾರ್ ಅವರೊಂದು ಪತ್ರಿಕೆಯಲ್ಲಿ ಹೇಳ್ತಾರೆ, ಜಾರ್ಜ್ ಫರ್ನಾಂಡಿಸ್ ಅವರ ತಮ್ಮ ಲಾರೆನ್ಸ್ ಫರ್ನಾಂಡಿಸ್ ಅವರನ್ನು ಆಲ್ಮೋಸ್ಟ್ ಅವ್ರು ಮರ್ಡರ್ ಮಾಡಿದ್ದು ಪೊಲೀಸ್ನವರು. ಅಂತ ಪರಿಸ್ಥಿತಿ ಮಾಡಿಬಿಟ್ಟಿದ್ರು. ಆ ರೀತಿಯ ದುಸ್ಥಿತಿ ಭಾರತದಲ್ಲಿತ್ತು.
ಅಲ್ಲ ಅವ್ರು ಹೇಳಿದ್ರು ಕರೆಕ್ಟ್. ನಾನು ಅದು ಬಹಳ ಅತಿರೇಕ ಆಗಿದೆ, ಅದನ್ನ ನಾನು ಅದನ್ನು ಅಲ್ಲಗಳಿದಿಲ್ಲ. ಅಂದ್ರೆ ಕೆಲವರು ವೈಯಕ್ತಿಕ ಇದನ್ನು ಎಮರ್ಜೆನ್ಸಿ ಹೆಸರಲ್ಲಿ ತೀರಿಸ್ಕೊಂಡಿದ್ದಾರೆ. ಅವರ ವೈಯಕ್ತಿಕವಾದ ಕೆಲವು ಇದನ್ನು ತೀರಿಸ್ಕೊಂಡಿದೆ. ಅಂದ್ರೆ ಎಮರ್ಜೆನ್ಸಿ ಅತಿರೇಕ ಆಗಿದೆ ನಾವು ಅವರು ಒಪ್ಪಿಕೊಂಡಿದೆ, ಕಾಂಗ್ರೆಸ್ ಪಕ್ಷ ಒಪ್ಪಿಕೊಂಡಿದೆ. ಅದರಲ್ಲೇನು ನಾವು ನಾನು ಕೇಳ್ತಾ ಇರೋದು ಪಿ ಮೋಹನ್ ಅವರೇ, ಅಂದ್ರೆ ಒಂದೆಡೆಯಲ್ಲಿ ಯಾರು ಎಮರ್ಜೆನ್ಸಿಯನ್ನ ಹೇರಿ ಎಲ್ಲವೂ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಸಲಹೆ ಮಾಡಿದವರು ಯಾರು? ಇಂದಿರಾ ಗಾಂಧಿ ಅವರಿಗೆ. ಅದೇ ಇಂದಿರಾ ಗಾಂಧಿ ಅವರಿಗೆ ಮತ್ತೆ ಎಮರ್ಜೆನ್ಸಿಯನ್ನು ತೆಗೀರಿ, ಚುನಾವಣೆಯನ್ನು ಎದುರಿಸಿ ನೀವು ಗೆಲ್ತೀರಿ ಅನ್ನುವಂಥ ರೀತಿಯ ಸಲಹೆಯನ್ನು ಕೊಟ್ಟವರು ಯಾರು ಅಂತ. ಅಂದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಕೂಡ ಪ್ರಜಾಸತ್ತಾತ್ಮಕ ವಿರೋಧ ಬಂದಂತ ಇದಾಗ್ತದೆ. ಅದೇ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಸೋಲುಣ್ತಾರೆ. ಅಂದ್ರೆ ಜನರು ಆಲ್ರೆಡಿ ತುರ್ತು ಪರಿಸ್ಥಿತಿಯಿಂದ ಒಂದಷ್ಟು ಕಂಗೆಟ್ಟಿದ್ರು ಅನ್ನುವಂಥ ಉತ್ತರವನ್ನೇ ಜನ ಅಲ್ಲಿ ಚುನಾವಣೆ ಫಲಿತಾಂಶದ ಮೂಲಕ ಕೊಡ್ತಾರೆ ಅಂತ ಅನ್ನುವಂಥದ್ದು. ಏನು ಇವರು ತುರ್ತು ಪರಿಸ್ಥಿತಿ ಅಂದ್ರೆ ಏನ್ ಮಾಡಿದ್ರು? ಮಾಧ್ಯಮ, ನ್ಯಾಯಾಲಯ ಮತ್ತು ಸರ್ಕಾರ, ಈ ಮೂರನ್ನು ಅವರ ಅಧೋಬಸ್ತಿಗೆ ತಂದ್ರು. ಆದ್ರೆ ಮಾಧ್ಯಮವನ್ನು ಇವರಿಗೆ ತರಲಿಕ್ಕೆ ಆಗಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕಾರ್ಯನಿರತವಾಗಿತ್ತು, ದೇಶಾದ್ಯಂತ ಅದರ ನೆಟ್ವರ್ಕ್ ಇತ್ತು, ಸ್ವಯಂ ಸೇವಕರಿದ್ರು. ಭೂಮಿ ಅಡಿಯಲ್ಲಿ ಗುಹೆಗಳನ್ನು ತೋಡಿ ಅಲ್ಲಿ ಪ್ರಿಂಟರ್ ಮಿಷನ್ಗಳನ್ನು ಕೊಂಡೋಗಿ ಪ್ರಿಂಟ್ ಮಾಡಿ ಕರಪತ್ರಗಳನ್ನು ಮನೆ ಮನೆಗೆ ಮುಟ್ಟಿಸುವಂತ ವ್ಯವಸ್ಥೆ ಮಾಡಿದ್ರು. 21 ತಿಂಗಳ ಕಾಲದಲ್ಲಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿದ್ರು. ಆಗ ದೇಶಾದ್ಯಂತ ಜನತೆ ಪ್ರತಿಯೊಂದು ಮನೆ ಮನೆಗೆ ಮುಟ್ಟುವಂತ ಕೆಲಸ ಮಾಡಿದ್ರು. ಜನತೆ ಅದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಹೋರಾಟದ ವಿರುದ್ಧ ಇನ್ನು ನಮಗೆ ತಲೆ ತಗ್ಗಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕೋಸ್ಕರ ಮಾತ್ರ ಅವರು ಚುನಾವಣೆಗೆ ಹೋದ್ರೆ ಹೊರತು ಮತ್ತು ಯಾರ ಸಲಹೆ ಸೂಚನೆಗಳಿಂದ ಅಲ್ಲ. ಪಿ ಮೋಹನ್ ಅವರೇ, ಹೊಸ ನಾಯಕರುಗಳ ಉದ್ಭವವಾಯಿತು ಅಲ್ಲಿ. ಅಡ್ವಾಣಿ ಅಂತವ್ರ ನಾಯಕರನ್ನ ಗುರುತಿಸಿಕೊಂಡ್ರು. ಆದರೂ ವಾಜಪೇಯಿ ಅಂತವರ ಆ ನಾಯಕರನ್ನ ಮತ್ತೆ ಜನ ಗುರುತಿಸಿಕೊಳ್ಳಿ ಸಾಧ್ಯ ಇತ್ತು. ಜಯಪ್ರಕಾಶ್ ನಾರಾಯಣ ಅವರು ಒಬ್ಬ ಇಡೀ ಒಂದು ಮುಂಚೂಣಿಯ ನಾಯಕರಾಗಿ ಬೆಳೆದುಕೊಂಡು ಬಂದರು. ಅಂದರೆ ವಿವಿಧ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರಾಗಲಿ ಇನ್ನಿತರ ಬೇರೆ ಬೇರೆ ನಾಯಕರುಗಳು ಅವತ್ತು ಕಾಣಿಸಿಕೊಂಡ್ರು ಅಂತ ಅನ್ನುವಂಥದ್ದು. ತುರ್ತು ಪರಿಸ್ಥಿತಿಯ ಮೂಲಕ ಜೈಲಿಗೆ ಹೋದವರೆಲ್ಲರೂ ಕೂಡ ನಾಯಕರಾಗಿ ಬರ್ತಾರೆ. ಇದಕ್ಕೆ ಇಂದಿರಾ ಗಾಂಧಿ ಅವರು ಕಾರಣರಾಗ್ತಾರಲ್ಲ. ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಲಕ್ಷಣಗಳಲ್ಲ. ನೀವು ಒಳ್ಳೆದನ್ನ ತುರ್ತು ಕೊಟ್ಟಿದ್ದಂತ ಪ್ರೂವ್ ಮಾಡಿದಾಗತ್ತಲ್ಲ, ಹಾಗೆ ಆಯ್ತಲ್ಲ, ಹಾಗೆ ಆಯ್ತು. ಆಮೇಲೆ ಅದು ಹೇಳಿದ ಒಂದೆಡೆಯಲ್ಲಿ ಜನಸಂಘದ ಬೆಳವಣಿಗೆಗೆ ಅದು ಕಾರಣ ಆಯ್ತು. ಅಲ್ಲ, ಜನಸಂಘದ ಅಂದ್ರೆ ಇಡೀ ಜನತಾ ಪಕ್ಷ ಒಗ್ಗೂಡ್ಲಿಕ್ಕೆ ಕಾರಣ ಆಯ್ತು. ಎಸ್, ಅದರಲ್ಲಿ ಜನತಾ ಪಕ್ಷವನ್ನು ಹೊಡೆಯುವ ಕೂಡ ಕಾರಣವಾಯ್ತು. ಜನತಾ ಪಕ್ಷ ಈಗ ದೇಶ ಪ್ರೇಮದ ಬಗ್ಗೆ ಮಾತಾಡುವವರು ಕೂಡ ಜನತಾ ಪಾರ್ಟಿಯನ್ನು ಹೇಗೆ ಹೊಡೆದರು ಎಂಬುದು ಕೂಡ ದೇಶಕ್ಕೆ ಗೊತ್ತಾಯ್ತು. ದೇಶ ದೊಡ್ಡದ ಅಥವಾ ತನ್ನ ಸಿದ್ಧಾಂತ ದೊಡ್ಡದ ಅಂತ ಪ್ರಶ್ನೆ ಬಂದಾಗ ನನಗೆ ದೇಶ ದೊಡ್ಡದಲ್ಲ, ನನಗೆ ಸಿದ್ಧಾಂತ ದೊಡ್ಡದ ಅಂತ ಹೇಳಿ ಇಡೀ ಜನರು ಕೊಟ್ಟಂತ ಆ ತೀರ್ಪನ್ನು ಕಸದ ವಿರೋಧ ಪಕ್ಷಗಳಿಗೆ ಏನಿದ್ರು ಕೂಡ ಎಮರ್ಜೆನ್ಸಿ ಮತ್ತೆ ಹೇಳಲಿಕ್ಕೆ ಕಾರಣ ಆದದ್ದು, ಇಲ್ಲದ್ರೆ ಕಾರಣ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಅದು ಹೇಳಿಕ್ಕೆ ಸರ್, ಪ್ರಜಾಪ್ರಭುತ್ವದಲ್ಲಿ ಅದು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಒಂದು ಪಾರ್ಟಿ ರೂಲ್ಸ್ ಯಾವಾಗಲೂ ಒಳ್ಳೇದಲ್ಲ. ಒಂದು ಪಾರ್ಟಿ ಬದಲಾವಣೆ ಬದಲಾವಣೆ ಆದ್ರೇನೆ ಅದು ಡೆಮೋಕ್ರಸಿಯ ಉಳಿವು ಇರುತ್ತೆ. ಅದನ್ನ ನಾನು ಒಪ್ಕೊಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಈಗ ಇವರು ಹೇಳಿದ್ರು RSS ಇದು ಕೆಲಸ ಅದು ಕೆಲಸ ಎಲ್ಲ ಮಾಡಿ ಎಲ್ಲ ಒಪ್ಕೊಳ್ತೇವೆ. ಅಧಿಕಾರ ಕೂಡ RSS ನ ಪಾಲು ಬಹಳಷ್ಟು. ಮತ್ತೆ ಅಧಿಕಾರ ಬಂದ ನಂತರ JP ಅವರು ಹೇಳಿದ್ರು, ಯಾರೆಲ್ಲ RSS ನ ಮೆಂಬರ್ಗಳಾಗಿದೆ ಅವರೆಲ್ಲ ಜನತಾ ಪಾರ್ಟಿಯ ಮೆಂಬರ್ ಕೂಡ ಆಗಬಾರದು, ಎರಡು ದ್ವಿಸದಸ್ಯತ್ವ ಇರಬಾರದು ಅಂತ ಹೇಳಿದ್ರು. ಆಗ ನನಗೆ ಅದು ಮುಖ್ಯವಲ್ಲ, ದೇಶದ ಚಿಂತೆ ಮುಖ್ಯ, ನಮಗೆ RSS ಚಿಂತೆ ಮುಖ್ಯ ಅಂತೇಳಿ ಅದನ್ನ ಇಡೀ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಮರುದಿನ ಪಾರ್ಲಿಮೆಂಟ್ ಡಿಸಾಲ್ವ್ ಮಾಡುವಂತ ಪರಿಸ್ಥಿತಿ ಬಂತು. ಇನ್ನು ಒಂದಷ್ಟು ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ ಸಣ್ಣ ಬ್ರೇಕ್ ತೊಳ್ತಾನೆ. ಬ್ರೇಕ್ ನಂತರ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ.